ತಿಪಟೂರು ತಾಲೂಕು ಕಾಂಗ್ರೆಸ್ನಲ್ಲಿ ಲೋಕೇಶ್ವರ್ ಬಣ ಷಡಕ್ಷರಿ ಬಣ ಎಂಬುದು ಇಲ್ಲ. ಪಕ್ಷದ ಹೈಕಮಾಂಡ್ ನನ್ನನ್ನು ಅಭ್ಯರ್ಥಿ ಎಂದು ಘೋಷಿಸಿದ ಬಳಿಕ ಲೋಕೇಶ್ ಅವರು ಪಕ್ಷದ ನಿಯಮಕ್ಕೆ ಬದ್ಧರಾಗಿ ಗೆಲುವಿಗೆ ಹೆಗಲು ಕೊಟ್ಟಿದ್ದಾರೆ ಎಂದು ಮಾಜಿ ಶಾಸಕ ಕೆ ಷಡಕ್ಷರಿ ತಿಳಿಸಿದರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಲೋಕೇಶ್ವರ್ ಹಾಗೂ ಕೆ ಷಡಕ್ಷರಿ ಅವರು ಕರೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದರು. ಕ್ಷೇತ್ರದ ಸಮಸ್ಯೆಗಳನ್ನು ಮುಂದಿಟ್ಟು ಮತಯಾಚಿಸುತ್ತೇವೆ, ಜೊತೆಯಾಗಿ ಕೆಲಸ ಮಾಡುತ್ತೇವೆ, ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಕೆ ಷಡಕ್ಷರಿ ಹೇಳಿದರು. ಲೋಕೇಶ್ ಅವರು ಮಾತನಾಡಿ, ತಡವಾಗಿ ಆದರೂ ಒಳ್ಳೆ ನಿರ್ಧಾರ ಕೈಗೊಳ್ಳಲಾಗಿದೆ. ಸಣ್ಣ ಸಣ್ಣ ನದಿ ಸಮುದ್ರ ಸೇರಿದ ನಂತರ ನೀರೆಲ್ಲ ಒಂದಾದಂತೆ ನಾವು ಒಂದಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಎಂದರು. ವರದಿ ಆನಂದ್ ತಿಪಟೂರು. ನಾವು ಸೇರ್ಕೊಂಡ ಮೇಲೆ ಕಾರ್ಯಕರ್ತರ ಮೀಟಿಂಗು ಹೆಚ್ಚು ಮಾಡಿರಲಿಲ್ಲ. ಒಂದೆರಡು ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ, ಇವೆಲ್ಲ ಮಾಡಿದ್ವಿ, ಈಚೆಗೆ ನಾವು ಮಾಡಿರಲಿಲ್ಲ. ಸೊ ಈಗ 11ನೇ ತಾರೀಕು ಗುರುಕುಲ ನಂದಾಶ್ರಮದಲ್ಲಿ ಚೌಟ್ರಿನಲ್ಲಿ 11ನೇ ತಾರೀಕು 11 ಗಂಟೆಗೆ ನಾವು ಇದೇ ರೀತಿ ಅವರ ಜೊತೆ ಇದ್ದಂಥ ಮುಖಂಡರು ಕಾರ್ಯಕರ್ತರು, ನನ್ನ ಜೊತೆ ಇದ್ದಂಥ ಮುಖಂಡರು ಕಾರ್ಯಕರ್ತರು ಈಗ ಹೇಗೆ ಒಟ್ಟಾಗಿ ಕೂತಿದ್ದೀವೋ ಹಾಗೆ ಕೂತು 11ನೇ ತಾರೀಕು ಸಭೆಯನ್ನು ಮಾಡ್ತೇವೆ. ನಮಗೆ ಎಲ್ಲ ಒಂದೇ, ಕಾಂಗ್ರೆಸ್ ಪಕ್ಷ ಆದಮೇಲೆ ಎಲ್ಲರೂ ಎಲ್ಲ ಒಂದೇ, ಎಲ್ಲ ಪಕ್ಷದ ಒಂದು ಕುಟುಂಬದರ ಇದ್ದಾಗೆ. ನಾವು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳು ಬರ್ತವೆ. ಬಹುಶಃ ಇದಾದಮೇಲೆ ಇನ್ನು ಚುನಾವಣಾ ವರ್ಷವೇ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, APMC, ಕೆಲವು ಸಹಕಾರಿ ಚುನಾವಣೆಗಳು ಬರ್ತವೆ. ಅದನ್ನು ನಾನು ಪಕ್ಷದ ಮುಖಂಡನಾಗಿ, ಒಬ್ಬ ಅಭ್ಯರ್ಥಿಯಾಗಿ ಬಹುಶಃ ಈ ಚುನಾವಣೆಯಲ್ಲಿ ಗೆಲುವು ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಜವಾಬ್ದಾರಿಯುತ ಮನುಷ್ಯನಾಗಿ, ವ್ಯಕ್ತಿಯಾಗಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಸರಿಸಮಾನವಾಗಿ ಕಾಣ್ತಕ್ಕಂಥದ್ದು. ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವಿಬ್ಬರು ಕೂತು ಚರ್ಚೆ ಮಾಡಿ ಸಮಂಜಸವಾಗಿ ಯಾರನ್ನ ಅಭ್ಯರ್ಥಿ ಮಾಡಬೇಕು, ನಮಗೆ ಮುಖ್ಯವಾಗಿ ಗೆಲ್ತಕ್ಕಂಥದ್ದು ಬೇಕು. ಪಕ್ಷಕ್ಕೆ ಚುನಾಯಿತ ಆಗ್ತಕ್ಕಂಥವ್ರನ್ನ ಗುರುತಿಸಿ ಇಬ್ಬರು ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ತೇವೆ, ಬೆಳೆಸ್ತೇವೆ. ಅದರಿಂದ ಯಾರಿಗೂ ಇದ್ರ ಬಗ್ಗೆ ಸಂಶಯ ಬೇಡ.